ಪಾವಗಡ ತಾಲೂಕಿನ ನೆಡಗಲ್ಲು ಹೋಬಳಿ ಕೊಡಿಗಿಹಳ್ಳಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿಯ ಶಾಲೆ BC 89 ವಾರ್ಷಿಕೋತ್ಸವವನ್ನು ಶಾಲೆಯ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಶಾರದಾ ಮಾತೆ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಶಾಲೆಯ ಅಧ್ಯಕ್ಷತೆ ವಹಿಸಿಕೊಂಡ ಪ್ರಾಂಶುಪಾಲ ತಿಪ್ಪೇಸ್ವಾಮಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ನಮ್ಮ ಶಾಲೆಯಲ್ಲಿ 12ನೇ ವಾರ್ಷಿಕೋತ್ಸವ ನಡೀತಾ ಇದೆ. ಪ್ರತಿ ವರ್ಷ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಸಾಧನೆಗೆ ನಮ್ಮ ಶಿಕ್ಷಕರ ಶ್ರಮ ಮತ್ತು ಉತ್ತಮ ಕೊಡುಗೆ ಶಾಲೆ ರಾಜ್ಯದಲ್ಲಿ ದ್ವಿತೀಯ ಸ್ಥಾನಕ್ಕೆ ಏರಲು ಕಾರಣವಾಯಿತು ಎಂದರು. ಕಾರ್ಯಕ್ರಮದಲ್ಲಿ ಪೋಷಕರಾದ ಗೀತಾ, ಶ್ರೀ ಜಯಶೀಲ ರೆಡ್ಡಿ, ಪತ್ರಕರ್ತ ರಾಮಪ್ಪ, ಶಿಕ್ಷಕರಾದ ಅಶೋಕ KS, G ನಾಗೇಂದ್ರಯ್ಯ, ನರಸಿಂಹಮೂರ್ತಿ, ಕೇಶವಮೂರ್ತಿ, ಮಂಜುನಾಥ್ N ಸುಬ್ರಹ್ಮಣಿ, ಅಜಯ್, ಪುಷ್ಪಲತಾ, ಕಾವ್ಯ, ಅಡುಗೆ ಸಿಬ್ಬಂದಿ ಮತ್ತು ಕಾವಲುಗಾರರು ಹಾಜರಿದ್ದರು. ವರದಿ ರಾಮಪ್ಪ, ಸಿಕೆಪುರ. ಏನಪ್ಪಾ ಅಂತಂದ್ರೆ ಶಾಲಾ ವಾರ್ಷಿಕೋತ್ಸವ, ಆ ವಾರ್ಷಿಕೋತ್ಸವ ಮುಗಿಸ್ಬಿಟ್ರೆ ಇನ್ನೇನಿದ್ದು ನಮ್ಗೆ ಇರೋದೇನು ಡ್ಯಾನ್ಸ್. ಅದಾದ್ಮೇಲೆ ಪರೀಕ್ಷೆಗಳು ಅಲ್ವಾ, ಪರೀಕ್ಷೆಗಳು ಇನ್ನೇನು ಹತ್ರ ಬರ್ತಾ ಇದಾವೆ. ಈಗಾಗಲೇ ಎಕ್ಸಾಮ್ ಗಾಳಿ, ಪರೀಕ್ಷೆ ಗಾಳಿ ಬೀಸ್ತಾ ಐತೆ. ಸಾಯಂಕಾಲ ರಾತ್ರಿ ಹೊತ್ತು 6ರಿಂದ 7 ಗಂಟೆ ಟೈಮಲ್ಲಿ ಒಳ್ಳೆ ಗಾಳಿ ಬೀಸ್ತಾ ಐತೆ. ಅದು ಎಕ್ಸಾಮ್ ಗಾಳಿ. ಅಂದ್ರೆ ಆ ಗಾಳಿ ಬೀಸಿದ್ರೆ ಏನಪ್ಪ, ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ ಅಂತ ಅರ್ಥ. ಹೀಗಾಗಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ಈ ಶೈಕ್ಷಣಿಕ ಅವಧಿಯಲ್ಲಿ ಮಾಡ್ಕೊಂತ ಬಂದು ಕೊನೆಯದಾಗಿ ಈಗ ಡಿಸೆಂಬರ್ ಮಾಹೆಯಲ್ಲಿ ನಾವು ಪೋಷಕರ ಸಭೆ ಮಾಡಿದ್ವಿ. ಜೊತೆಗೆ ಒಂದು ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಮುಗಿಸಿ ಈ ಜನವರಿ ಕೊನೆಯ ದಿನ ಇವತ್ತು ಶಾಲಾ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮ ಶಾಲೆಯ 12ನೇ ಒಂದು ವಾರ್ಷಿಕೋತ್ಸವ ಆಗಿದೆ. ಪ್ರತಿ ವರ್ಷ ಸಹ ಮತ್ತು 24ನೇ ಸಾಲು ಕರ್ನಾಟಕ ಸರ್ಕಾರ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ BC 89, ಕೊಡಿಗೆಹಳ್ಳಿ ಗ್ರಾಮ, ಪಾವಗಡ ತಾಲೂಕು, ತುಮಕೂರು ಜಿಲ್ಲೆ. ವರದಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಸತಿ ಸಹಿತ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಉನ್ನತ ವ್ಯಾಸಂಗಕ್ಕೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ನಮ್ಮ ಕರ್ನಾಟಕ ಘನ ಸರ್ಕಾರವು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ 2008 ಮತ್ತು 2009ನೇ ಸಾಲಿನಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪಾವಗಡ ಟೌನ್ನ ಬನಶಂಕರಿ ಬಡಾವಣೆ ಆಸ್ ಯೂಶುವಲ್ ಈ 3 ಮೀಟಿಂಗ್ ಏನಾಯ್ತು, 2 ಮೀಟಿಂಗು ಅದೇ ತರ ಈ ಮೀಟಿಂಗ್ ಆಗ್ತಾ ಇದೆ. ತುಂಬಾ ಜನ ಪೋಷಕರು ಬಂದಿಲ್ಲ. ನಾವು ಈಗ ಹೇಳಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ಅಂದ್ರೆ ನಮ್ಮ ವರದಿನ ಪೇರೆಂಟ್ಸ್ಗೆ ಒಪ್ಪಿಸ್ಬೇಕು. ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ರೆ ಆ ಪೇರೆಂಟ್ಸ್ ಇಲ್ಲ ಅಂದ್ಮೇಲೆ ನಾವು ಹೇಳಿದ್ರು ಏನು ಪ್ರಯೋಜನ ಇಲ್ಲ. ಆ ತರ ಆಗ್ತಾ ಇದೆ ಇಲ್ಲಿ. ಈಗ ನಮ್ಮ ಸರ್ವರ್ ಹೇಳ್ದಂಗೆ ನಾವು ಡಿಸೆಂಬರ್ಗೆ ಎಲ್ಲಾ ಸಿಲೆಬಸ್ ಕಂಪ್ಲೀಟ್ ಮಾಡಿದೀವಿ. FA1, FA2, FA3, SA1 ಇದೆಲ್ಲಾನು ಎಕ್ಸಾಮ್ಸ್ ಮಾಡಿ ವ್ಯಾಲ್ಯೂಯೇಷನ್ ಮಾಡಿ ಆ ಮಾರ್ಕ್ಸ್ನ ಸಬ್ಮಿಟ್ ಮಾಡಿದೀವಿ. ನಿಮ್ಮ ಮಕ್ಕಳು 24ನೇ ಸಾಲಿನಲ್ಲಿ ರಾಜ್ಯ ಮಟ್ಟದ ಟೆಲಿಕಾನ್ಫರೆನ್ಸ್ ಕಾರ್ಯದಲ್ಲಿ ನಮ್ಮ ಶಾಲೆಯ ಪ್ರಾಂಶುಪಾಲರು ಮತ್ತು ಕನ್ನಡ ಶಿಕ್ಷಕರು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದಾರೆ. ಕನ್ನಡ ಮತ್ತು ಗಣಿತ ಶಿಕ್ಷಕರಾದ ಅಶೋಕ್ KS ಹಾಗೂ ನರಸಿಂಹಮೂರ್ತಿ ಅವರು ರಾಜ್ಯ ಮಟ್ಟದ ಕ್ರೈಸ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಯ್ಕೆಯಾಗಿರ್ತಾರೆ. ನಮಗೂ ನಮ್ಮ ಪರವಾಗಿ ವೈಯಕ್ತಿಕವಾಗಿ ಶಾಲೆಯ ಪರವಾಗಿ ಅವರಿಗೆ ಅಭಿನಂದನೆಗಳು. ಕೇಶವಮೂರ್ತಿ ಸಮಾಜ ವಿಜ್ಞಾನ ಶಿಕ್ಷಕರು ಸ್ಟೆಮ್ ತರಬೇತಿಯನ್ನು ಪಡೆದು ತರಬೇತಿಯ ಅನುಭವವನ್ನು